ಅವ ಒಂದು ನಿಮಿಷ, ರಹೀಮ್ ಉಚ್ಚಿಲ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ 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 ಸರ್. ಜಿತೇಂದ್ರ ಕುಂದೇಶ್ವರ ಮತ್ತು ನಮ್ಮ ಇವರು ಇದ್ದಾರೆ, ಯಕ್ಷಗಾನ ಹಿರಿಯ ಕಲಾವಿದರು, ಸರಪಳಿ ಅಶೋಕ್ ಶೆಟ್ರು ನಮ್ಮ ಇಬ್ರು ಸ್ನೇಹಿತರು. ಖಂಡಿತ ಇದು ಚರ್ಚೆ ನಾನು ಮೊನ್ನೆ ಗಮನಿಸ್ತಾ ಇದ್ದೇನೆ. ಜಿತೇಂದ್ರ ಕುಂದೇಶ್ವರು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಇದರ ಬಗ್ಗೆ ಇಂಥ ತುಂಬಾ ವಿಚಾರದ ಬಗ್ಗೆ ಗಮನ ಸೆಳೀತಾರೆ. ಬಹಳ ಒಳ್ಳೆ ವಿಷಯ, ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಯಾರು ಏನ್ ಹೇಳ್ತಾರೆ, ಏನು ಇವ್ರು ಪ್ರತಿಕ್ರಿಯೆ ಕೊಡ್ತಾರೆ ಅದು ವಿಚಾರ ಬೇರೆ. ಚರ್ಚೆಗೆ ಗ್ರಾಸವಾದಂತ ವಿಚಾರಗಳು ಚರ್ಚೆಗೆ ಒಳಪಡಬೇಕು. ಖಂಡಿತ ಗೊತ್ತಾಯ್ತಲ್ಲ, ಅದು ಸರಿಯಾ ತಪ್ಪ ಮತ್ತೊಂದು ವಿಚಾರ. ಆದ್ರೆ ಚರ್ಚೆ ಆದ್ರೇನೆ, ಮಂಥನಾದ್ರೆ ಮಾತ್ರ ಏನು ಅದರಲ್ಲಿ ಇದು ಹೊರಗೆ ಬರುವಂತದ್ದು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾನು ಕೂಡ ಬಹಳ ಇದರ ಬಗ್ಗೆ ನಾನು ನೋಡ್ತಾ ಇರ್ಬೇಕಾಗಿದೆ. ಈಗ ಮೊನ್ನೆ ಕೆಲವರು ಯಾವ ರೀತಿ ಪ್ರಶ್ನೆ ಮಾಡಿದ್ರು ಅಂತ ಹೇಳಿದ್ರೆ, ನಮ್ಮ ಹಿಂದೂ ಸಮಾಜದ ಸಂಪ್ರದಾಯ ಇದನ್ನು ಗೌರವ ಕೊಡದಿದ್ದ ಮೇಲೆ ನಾವ್ ಯಾಕೆ ಮುಸ್ಲಿಂ ಸಮಾಜದ ವಿಚಾರಕ್ಕೆ ಗೌರವ ಕೊಡ್ಬೇಕು ಅನ್ನೋ ರೀತಿಯ ಪ್ರಶ್ನೆಗಳು ಕೂಡ ಇಲ್ಲಿ ಬಂತು. ಅವರ ಹೃದಯಾಳದ ಮಾತು ಏನಿದೆ ಅದಕ್ಕೆ ನಾನು ಸ್ವಾಗತ ಹೇಳ್ತೇನೆ. ನಾನು ಕರೆಕ್ಟ್ ಅದು ಕರೆಕ್ಟ್ ಆಗಿ ಹೇಳ್ತಾರೆ. ಆ ಹಿಂದೂ ಬಾಂಧವರ ಭಾವನೆಗಳಿಗೆ ನಾನು ಗೌರವ ಕೊಡ್ತೇನೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ನನಗೂ ಆಶ್ಚರ್ಯ, ಈ 48 ದಿವಸ ಇಷ್ಟು ಕಷ್ಟದ ವೃತ್ತ, ಬೆಳಿಗ್ಗೆ ಎದ್ದು ಆ ತಣ್ಣೀರಿನ ಸ್ನಾನ, ಆಮೇಲೆ ಯಾವ ರೀತಿಯ ಕಠಿಣವಾಗಿ ಇವರು ವೃತ್ತವನ್ನ ಮಾಡಿ ಅಯ್ಯಪ್ಪನ ದರ್ಶನಕ್ಕೆ ಹೋಗುವ ಮೊದಲು ಅಲ್ಲಿ ಒಂದು ವಾವರ ಸ್ವಾಮಿಯ ಇದು ಮಸೀದಿ ಅಂತೆ, ಅಲ್ಲಿ ಅವರು ಕುಣಿಯುವುದು, ಆಮೇಲೆ ಅಲ್ಲಿ ಪೂಜೆ ಮಾಡುದು, ಅಲ್ಲಿಗೆ ಎಂತ ಇದು ತಲೆಯೆಲ್ಲ ಕಟ್ಟು ಹಿಡ್ಕೊಂಡು ಹೋಗುವಂತದ್ದು, ಆಮೇಲೆ ಅಲ್ಲಿಂದ ಒಂದು ಪ್ರಸಾದ, ಅಲ್ಲಿಂದ ಒಂದು ಇದು ಕೊಡುವಂತದ್ದು, ಈ ಒಂದು ಸಂಪ್ರದಾಯ ಅಂತ ಹೇಳಿ ಹೇಳಿಕೊಂಡು ಹೋಗುವಾಗ ನನಗೂ ಬಹಳ ಸಲ ಇದು ಪ್ರಶ್ನೆ ಎದ್ದಿದೆ. ಗೊತ್ತಾಯ್ತಲ್ಲ, ಈಗ ನಾನ್ ಏನ್ ಹೇಳುದಂತ ಹೇಳಿದ್ರೆ, ಗೊತ್ತಾಯ್ತಲ್ಲ, ಈಗ ಹಿಂದೂ ಧರ್ಮದ ಒಂದು ಕಟ್ಟಳೆ ಏನಿದೆ ಅದನ್ನ ಅವರು ಪಾಲಿಸಿಕೊಂಡು ಹೋಗುವಾಗ ಅಲ್ಲಿ ಒಂದು ಶಿವಪೂಜೆಯಲ್ಲಿ ಕರಡಿ ಅಗತ್ಯ ಏನಿದೆ. ಈಗ ಸಂಬಂಧವೇ ಇಲ್ಲದಂತ ಒಂದು, ಈಗ ಗೊತ್ತಾಯ್ತು, ಅದು ಕೂಡ ಮಸೀದಿ ಒಳಗೆ ಬರ್ಲಿಕ್ಕಿಲ್ಲಂತೆ, ಹೊರಭಾಗದಲ್ಲಿ ನಿಂತು ಅಸ್ಪೃಶ್ಯರ ರೀತಿಯಲ್ಲಿ ಅಲ್ಲಿ ಪ್ರಸಾದವನ್ನು ತೆಗೆದುಕೊಂಡು ಅಂತಹ ಅನಿವಾರ್ಯತೆ ಹಿಂದೂ ಬಾಂಧವರಿಗೆ ಬಂದಿದ್ಯಾ? ಹೌದಲ್ವಾ? ಮಸೀದಿ ಒಳಗೆ ಪ್ರವೇಶ ಇಲ್ಲಂತೆ, ಹೊರಗೆ ನಿಂತು ಅದು ಸರಿ ಕೂಡ ಅಲ್ಲ. ಅವರನ್ನು ಒಂದು ವೇಳೆ ಹಾಗೆ ಆಧರಿಸುತ್ತಿದ್ರೆ ಬನ್ನಿ ಒಳಗೆ ಅಂತ ಹೇಳಿ ಮಸೀದಿ ಒಳಗೆ ಕರ್ಕೊಂಡು ಹೋಗಿ, ಆಯ್ತಾ ನಿಮ್ಮದೇನಿದೆ ನೀವು ಮಾಡ್ಕೊಂಡು ಹೋಗಿ ಅಂತ ವಿಶಾಲತೆ ತೋರಿಸುವ, ಅದು ತೋರಿಸುವುದಿಲ್ಲ. ಅದರಿಂದಾಗಿ ಅದು ಸರಿಯಲ್ಲ, ಅದು ಆ ಭಾವನೆ. ಆಮೇಲೆ ಇನ್ನೊಂದು ನಾನು ಹೇಳುವುದೇನಂತ ಹೇಳಿದ್ರೆ, ಯಾವುದೇ ದೇವರ ವಿಚಾರಗಳಿದೆ, ಈಗ ನಾನು ಒಂದು ಸ್ಪಷ್ಟವಾಗಿ ಹೇಳ್ತೇನೆ, ನಮ್ಮ ಇಸ್ಲಾಮಿನಲ್ಲಿ ಮೂರ್ತಿ ಪೂಜೆ ಇಲ್ಲ, ಆಮೇಲೆ ವ್ಯಕ್ತಿ ಪೂಜೆ ಇಲ್ಲ. ನಮ್ಮ ಇದರಲ್ಲಿ ಈ ರೀತಿ ಎಂತದ್ದು ವಿಭೂತಿ ಕೊಡುವುದಾಗಲಿ, ದೀಪ ಬೆಳಗಿಸುವುದಾಗಲಿ, ಆರತಿ ಇದು ಮಾಡುವುದಾಗಲಿ ಇಂಥದ್ದು ಇಲ್ಲವೇ ಇಲ್ಲ. ಒಂದು ವೇಳೆ ವಾವರ ಅನ್ನುವವನು ಈ ರೀತಿ ಹಿಂದೂಗಳಿಂದ ಮಾಡಿಸ್ತಾ ಇದ್ರೆ ನಾನು ಖಂಡಿತವಾಗಿ ಹೇಳ್ತೇನೆ ಆ ವ್ಯಕ್ತಿ ಮುಸ್ಲಿಂ ಸಮಾಜಕ್ಕೆ ಯಾಕಂತ ಹೇಳಿದ್ರೆ, ಅವ್ರು ಮುಸ್ಲಿಮನಾಗಿದ್ದರೆ ಅಲ್ಲಾಹನು ಏನು ಹೇಳಿದ್ದಾನೆ, ಅಲ್ಲಾಹನ ಧರ್ಮ ಏನು ಹೇಳಿದ್ದಾನೆ ಅದಕ್ಕೆ ಅವನು ಇದು ಮಾಡಿಕೊಂಡು ನಡಿಬೇಕಾಗ್ತದೆ. ಹಾಗೆ ಹೇಳುವಂತ ವ್ಯಕ್ತಿ, ನೀವು ಹಿಂದೂ ಬಾಂಧವರು ಇಲ್ಲಿ ಬನ್ನಿ, ನನ್ನ ಹುಂಡಿಗೆ ನೀವು ಕಾಣಿಕೆ ಹಾಕಿ, ಇಲ್ಲಿ ನಿಮ್ಮ ಸಂಪತ್ತುಗಳನ್ನು ಶೇಖರಣೆ ಮಾಡಿ, ಆಮೇಲೆ ನೀವು ಇಲ್ಲಿಂದ ನೀವು ತಗೊಂಡು ಹೋಗಿ ಅಂತ ಹೇಳುವಂತದ್ದು ಇದ್ರೆ ಅವನು ಮುಸಲ್ಮಾನ ಆಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಇಸ್ಲಾಂನಲ್ಲಿ ವಿರೋಧ ಇದೆ, ಖಂಡಿತ ವಿರೋಧ ಇಸ್ಲಾಮಿನಲ್ಲಿ. ಹಾಗಿದ್ದ ಮೇಲೆ ಅಲ್ಲಿಗೆ ಹೋಗುವ ಮೂಲಕ ಈ ಏನು ಹಿಂದೂ ಬಾಂಧವರು ಪ್ರಶ್ನೆ ಕೇಳ್ತಾರೆ ಇದನ್ನು ಮುಸಲ್ಮಾನ ಪ್ರಶ್ನೆ ಮಾಡಬೇಕು. ನಿಜವಾಗಿ ಹೇಳಿದ್ರೆ ಮುಸಲ್ಮಾನ ಪ್ರಶ್ನೆ ಮಾಡ್ಬೇಕು. ನಮ್ಮಲ್ಲಿ ಆ ಸಂಪ್ರದಾಯ ಇಲ್ಲ. ವಾವರ ನಮ್ಮ ಸಂತ ಆಗಿದ್ರೆ, ವಾವನ ನಮ್ಮ ಒಂದು ಮಹಾನ್ ಪುರುಷ ಆಗಿದ್ರೆ ಅವನು ಹೇಳ್ತಿದ್ದ, ನೋಡಿ ನಿಮ್ಮ ದೇವರಲ್ಲಿ ಇದ್ದಾರೆ, ನೀವು ಅಲ್ಲಿ ಹೋಗಿ ನೀವು ಕೈ ಮುಗೀರಿ, ನಿಮ್ಮ ಧರ್ಮವನ್ನು ಗೌರವಿಸುವುದು ನನ್ನ ಕರ್ತವ್ಯ, ನಾವದು ಗೌರವಿಸ್ತೇನೆ. ಆ ಗೌರವ ಇದ್ರೆ ಅಲ್ಲಿ, ಇದು ಮಸೀದಿ, ಇಲ್ಲಿ ನಮಾಜ್ ಮಾಡ್ಲಿಕ್ಕೆ ಅಲ್ಲಾಹನಿಗೆ ವಿಧೇಯನಾಗಿ ಮುಸಲ್ಮಾನರ ಪ್ರಾರ್ಥನೆಗೆ ಅದಕ್ಕೆ ಮಾತ್ರ ಇಲ್ಲಿ ಅವಕಾಶಗಳಿರುವುದು. ನಿಮ್ಮ ಕಾಣಿಕೆಯನ್ನು ಇಲ್ಲಿ ಹಾಕುದಲ್ಲ, ನಿಮ್ಮ ಕಾಣಿಕೆ ಅಲ್ಲಿರ್ಬೇಕು. ಅದು ಹಿಂದೂಗಳಿಗೋಸ್ಕರ, ಹಿಂದೂ ಧಾರ್ಮಿಕ ವಿಚಾರಗಳಿಗೋಸ್ಕರ ವಿನಿಯೋಗ ಆಗಬೇಕು ಅಂತ ಹೇಳತಕ್ಕಂತ ಕೆಲಸ ಅಲ್ಲಿಯ ಮುಸ್ಲಿಂ ಮುಲ್ಲಾಗಳು ಮಾಡಬೇಕು. ಸೌಹಾರ್ದತೆಯ ಹೆಸರಲ್ಲಿ ಇಲ್ಲದ ಅನಾಚಾರವನ್ನು ತಂದು ಅದಕ್ಕೆ ಧರ್ಮದ ಹಿನ್ನೆಲೆ ಇದೆ. ಕೆಲವರಿಗೆ ಬೇಸರ, ಯಾಕೆ ಗೊತ್ತಾಯ್ತಾ, ಎಲ್ಲಿಯಾದ್ರೂ ನಾವು ಹಾಗೆ ಹೇಳಿದಾಗ ಮುಸಲ್ಮಾನರಿಂದ ಬೇಜಾರು ಪಟ್ಕೊಳ್ತಾರ. ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಇಷ್ಟು ವರ್ಷದ ನಡ್ಕೊಂಡು ಬರುವ ಸಂಪ್ರದಾಯ, ಇದನ್ನು ಮಾತಾಡಿದ್ರೆ ನಮ್ಮ ವಿರುದ್ಧ ಮಾತಾಡ್ತಾರ ಅಥವಾ ನಾವು ಮುಸ್ಲಿಂ? ಖಂಡಿತ ಇಲ್ಲ. ನಾನು ಹೇಳ್ತೇನೆ, ಅಲ್ಲಿರುವಂತ ಇಬ್ಬರು ನಾಯಕರು ಮತ್ತು ನಿಮಗೆ ಅಲ್ಲಾಹನ ಆಶೀರ್ವಾದ ಇದೆ. ಯಾಕೆ ಗೊತ್ತುಂಟು, ನೀವು ಸತ್ಯ ಮಾತಾಡಿದ್ದೀರಿ. ಏನು ಇಸ್ಲಾಂ ಅಲ್ಲಿ ಇದೆ, ನಾವು ಹೇಳಿ ಕೊಡ್ಬೇಕಾದ ಕರ್ತವ್ಯವನ್ನು ನೀವು ಅಲ್ಲಿ ಮಾಡಿದ್ದೀರಿ. ಅದರಿಂದಾಗಿ ಅಲ್ಲಾಹನ ಆಶೀರ್ವಾದ ನಿಮಗೆ ಇರುವುದು. ಆಮೇಲೆ ಇದು ನೀವು ಹೇಳಿದ್ದಕ್ಕಾಗಿ 1000 ಮುಸಲ್ಮಾನರು ಇದರ ವಿರುದ್ಧ ಮಾತಾಡಿದ್ರು, ಅದು ಕೇರ್ ಮಾಡಬೇಡಿ. ಅಲ್ಲಾಹನ ಒಪ್ಪುವಂತ, ಧರ್ಮ ಒಪ್ಪುವಂತ ವಿಚಾರಗಳು ನಾವು ಮಾಡ್ತೀವಿ. ನಾವು ಭಾರತ ದೇಶದಲ್ಲಿ ಇದ್ದೇವೆ, ಇದು ಸಂವಿಧಾನ ಆಧಾರಿತವಾದಂತ ರಾಷ್ಟ್ರ, ಅರ್ಥ ಆಯ್ತಲ್ಲ. ಇದು ಯಾವುದೇ ಕುರಾನ ಮತ್ತೊಂದು ಇಸ್ಲಾಮ ಮತ್ತೊಂದು ಆಧರಿಸಿಕೊಂಡು ಬಂದ ರಾಷ್ಟ್ರ ಅಲ್ಲ. ಅವರವರಿಗೆ ಮೆಚ್ಚುಗೆಗೆ ಮಾತಾಡುವಂತದ್ದಿಲ್ಲ.
ಈ ಕಾರ್ಯಕ್ರಮ ಬಹಳ ಚೆನ್ನಾಗಿದೆ, ಇವರ ವಾದಗಳು ಸರಿಯಾಗಿದೆ. ನಾನು ಮುಂದಕ್ಕೂ ಹೇಳ್ತಾ ಇದ್ದೀನಿ, ಯಕ್ಷಗಾನ ಮಾತ್ರ ಅಲ್ಲ, ಅಲ್ಲಿಗೆ ಹೋಗುವಂತ ವ್ಯಕ್ತಿಗಳು ಕೂಡ ಇಂಥ ಅನಾಚಾರವನ್ನು ಮಾಡಬಾರದು. ಒಬ್ಬ ಮುಸಲ್ಮಾನಾಗಿ ಅವರ ಸಹೋದರರಾಗಿ ನಾನು ಮನವಿ ಕೊಡ್ತೇನೆ. ಯಾಕಂತ ಹೇಳಿದ್ರೆ ನಿಮ್ಮ ಬೇರೆ ಕಡೆ ಹೋದಾಗೆಲ್ಲ 40 ದಿವಸದ ಕಠಿಣ ವೃತ್ತ, ಖಂಡಿತ ಖಂಡಿತ ಯಾವ ಮನೆ ಬಿಟ್ಟು ಹೊರಗೆ ಕೂತ್ಕೊಂಡು, ಅದೇ ನನ್ನ ಸ್ನೇಹಿತರು ಎಲ್ಲರೂ ಇದ್ದಾರೆ. ನಾವು ಕೂಡ ಹೋಗುವಾಗ ಒಂದು ರಿಕ್ಷಾಕ್ಕೆ ಹತ್ತುವಾಗ ಯಾರಾದ್ರೂ ಮಾಲೆ ಹಾಕಿದ ವೃತ್ತದಾರಿ ಇದ್ದಾಗ ನಾವು ಎದ್ದು ನಿಂತು ಅವರಿಗೆ ಗೌರವವನ್ನು ಕೊಟ್ಟು ಸ್ವಾಮಿಗಳಂತೆ ಹೇಳಿಕೊಂಡು ನಾವು ಮಾತಾಡ್ತೀವಿ. ಇಷ್ಟು ಗೌರವ ಕೊಡುವಾಗ ಅದು ಎಲ್ಲಿಗೆ ಸಲ್ಲಬೇಕು ಅಲ್ಲಿಗೆ ಸಲ್ಲಲಿ, ಖಂಡಿತ ಯಾರ್ಯಾರಿಗೆ ಸಲ್ಲುವುದು ಬೇಡ. ಖಂಡಿತ ಧನ್ಯವಾದಗಳು. ಧನ್ಯವಾದ ಧನ್ಯವಾದ.